ಹುಬ್ಬಳ್ಳಿಯ ಉಣಕಲ್ ಕೆರೆಯಲ್ಲಿ ಮೀಟರ್ ಬಡ್ಡಿ ದಂಧೆಕೋರರ ಕಿರುಕುಳಕ್ಕೆ ಬೇಸತ್ತು ಡೆತ್ ನೋಟ್ ಬರೆದು ಉಣಕಲ್ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಶಿವಾನಂದ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಭರವಸೆಯನ್ನು ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ದಾರೆ. ಕುಂದಗೋಳ ತಾಲೂಕಿನ ಯಲಿವಾಳ ಗ್ರಾಮದ 36 ವರ್ಷ ಶಿವಾನಂದ ಎಂಬುವರು ಪೇಂಟಿಂಗ್ ಕೆಲಸವನ್ನು ಮಾಡ್ತಾಯಿದ್ರು. ಸ್ವಲ್ಪ ಆರ್ಥಿಕ ಸಮಸ್ಯೆ ಉಂಟಾದ ಕಾರಣ ಹುಬ್ಬಳ್ಳಿಯ ಸೆಟ್ಲ್ಮೆಂಟ್ ನಿವಾಸಿ ಕಾರ್ತಿಕ್ ಬಳ್ಳಾರಿ ಎಂಬಾತನಿಂದ 4 ಲಕ್ಷ ಹಣವನ್ನು ಬಡ್ಡಿ ರೂಪದಲ್ಲಿ ಪಡೆದಿದ್ದರು. ಆದರೆ ಕಾರ್ತಿಕ್ ಮೀಟರ್ ಬಡ್ಡಿಗೆ ತತ್ತರಿಸಿ ಶಿವಾನಂದ ಬೇಸತ್ತು ಡೆತ್ ನೋಟ್ ಬರೆದು ಉಣಕಲ್ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಘಟನೆಯ ಮಾಹಿತಿ ತಿಳಿದಿದ್ದ ಹಾಗೆ ಕಿಮ್ಸ್ ಶವಾಗಾರ ಕಮಿಷನರ್ ಶಶಿಕುಮಾರ್ ಭೇಟಿ ನೀಡಿ ಶವ ಪರಿಶೀಲನೆ ಹಾಗೂ ಕುಟುಂಬಸ್ಥರಿಗೆ ಧೈರ್ಯ ತುಂಬ ಕೆಲಸವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಶಿವಾನಂದ ಮನೆಯವರು ನೀಡಿದ ದೂರಿನ ಮೇರೆಗೆ ಆರೋಪಿ ಕಾರ್ತಿಕ್ ಬಳ್ಳಾರಿಯನ್ನು ಬಂಧನ ಮಾಡ್ತೀವಿ ಅಂತ ಕಮಿಷನರ್ ಶಶಿಕುಮಾರ್ ಹೇಳಿದ್ದಾರೆ. ತನ್ನ ಮನಸ್ಸಿನಾಗಿದ್ದು ಹೇಳಿದ್ರೆ ನಾವು ಏನು ಹೋಗಿ ಕಂಪ್ಲೇಂಟ್ ಕೊಡ್ತಾಕ ಬರ್ತಿದ್ವಿ. ಏನು ಹೇಳಿಲ್ರಿ ಅವ. ನಂಗೆ ಟಾರ್ಚರ್ ಭಾಳ ಐತೆ, ನಂಗೆ ನೆಮ್ಮದಿ ಇಲ್ಲ. ಅಷ್ಟು ಎಲ್ಲರೂ ಪ್ರತಿಯೊಬ್ಬರು ಡಿ ಸಿ ಅವರು ಹೇಳಿದ್ದಾರೆ, ನಾವು ಹೇಳಿದ್ವಿ, ಎಲ್ಲ ಸ್ಟೇಷನ್ಗಳು ಹೇಳಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಗೃಹ ಮಂತ್ರಿಗಳೆಲ್ಲರೂ ಹೇಳಿದ್ದಾರೆ, ಸಾಲದ ಕಿರುಕುಳ ಇದ್ದರೆ ಯಾರು ಆತ್ಮಹತ್ಯೆ ಇದಕ್ಕೆಲ್ಲ ಮುಂದಾಗಬಾರ್ದು ಅಂತ. ಸೊ ಯಾರು ಹೇಳೋದಂಗೆ ಈಗ ಸತ್ಯ ಏನಾಗಿದೆ ನೋಡಿ ವೆರಿಫೈ ಮಾಡಿ ನಮ್ಮ ಮಗ ಸತ್ಯದಕ್ಕೆ ನ್ಯಾಯ ಸಿಗಬೇಕು. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಇವತ್ತೊಂದು ಅನ್ಯಾಚುರಲ್ ಡೆತ್. ಸೊ ಒಂದು ಮೃತದೇಹ ಉಣಕಲ್ ಕೆರೆಯಲ್ಲಿ ಸಿಕ್ಕಿದೆ. ಅದು ಮೇಲ್ನೋಟಕ್ಕೆ ನೋಡಿದರೆ ಒಂದು 2-3 ದಿನದ ಕೆಳಗಡೆನೇ ನೀರಲ್ಲಿ ಬಿದ್ದಿರುವಂಥದ್ದು ಡಾಕ್ಟರ್ಸ್ ಅಭಿಪ್ರಾಯ ಸದ್ಯಕ್ಕೆ ಪಡ್ತಾ ಇದ್ದಾರೆ. ಈ ವ್ಯಕ್ತಿ ಶಿವಾನಂದ್ ಬಸವಣ್ಣಪ್ಪ ಕಳ್ಳಿಮನಿ ಅಂತ. ಈತ ಕುಂದಗೋಳ ತಾಲೂಕು ಯಲಿವಾಲ ಗ್ರಾಮದವನು, ಧಾರವಾಡ ಜಿಲ್ಲೆ. ಸುಮಾರು 36 ವರ್ಷ ವಯಸ್ಸು. ಆತನಿಗೆ ಪರಿಚಯ ಇರುವಂಥ ಒಬ್ಬರ ಕಡೆಯಿಂದ ಸುಮಾರು